ಇಲ್ಲ, ನಾನು ಕಾಮರ್ಸ್ ಸ್ಟೂಡೆಂಟ್. ನನಗೆ ಅಂದರೆ ಇಲ್ಲಿ ಬರಲಿಕ್ಕೆ ಕಾರಣ ಅಂದರೆ ನನಗೆ ಅಕೌಂಟೆನ್ಸಿ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಒಂದು 79-80 ಅಷ್ಟೇ ಸಿಕ್ತಿತ್ತು, ಜಾಸ್ತಿ ಅಂದರೆ ಸಿಗ್ತಿರಲಿಲ್ಲ. ನನಗೆ ಒಂದು ಗೋಲ್ ಇತ್ತು 100 ತೆಗಿಬೇಕು, ಯಾಕಂದರೆ ಅಕೌಂಟೆನ್ಸಿ ತುಂಬ ಇಷ್ಟ. ಅಂದರೆ ಅದು ಒಂದು ಸ್ಕೋರಿಂಗ್ ಸಬ್ಜೆಕ್ಟ್, ಇಂಟ್ರೆಸ್ಟ್ ಬರ್ತದೆ ಕಲಿಯಲಿಕ್ಕೆ, ಅಂದರೆ ತುಂಬ ಆಸೆ ಇತ್ತು ಇದರಲ್ಲಿ. ಒಂದು 100 ಅಂತ ಸ್ಕೋರ್ ಮಾಡಲೇಬೇಕು ಫೈನಲಿಗೆ ಅಂತ. ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ ಆಯಿತು. ಅಂದರೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಕ್ತಿದ್ದವು. ಅಂದರೆ ಮಾರ್ಕ್ಸ್ ಇರುವಾಗ ಅದೇ ಜಾಯ್ನ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ, 2 ಮಂತ್ ಏನೋ ಸಿಕ್ಕಿದೆ ಕ್ಲಾಸ್. ಆದರೂ ಕೂಡ ಏನೂ ತೊಂದರೆ ಆಗಲಿಲ್ಲ, ಒಳ್ಳೆ ಮಾರ್ಕ್ಸ್ ಸಿಗಲಿಕ್ಕೆ ಆಗಿದೆ. ಇದೆ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ 99 ಸಿಕ್ಕಿದೆ, 1 ಮಾರ್ಕ್ಸ್. ಅದು ಏನೋ ಒಳ್ಳೆ ಹೋಯಿತು. ಫ್ಯಾಕಲ್ಟಿ ಬಗ್ಗೆ, ಪ್ರೇರಣದ ಫ್ಯಾಕಲ್ಟಿ ಬಗ್ಗೆ ಯಾವ ಥರ? ಇಲ್ಲಿಯ ಫ್ಯಾಕಲ್ಟಿ ಎಲ್ಲ ಒಳ್ಳೆಯವರು, ನನಗೆ ಒಳ್ಳೆ ಕಲಿಸ್ತಾರೆ, ಫ್ರೆಂಡ್ಲಿ. ಮತ್ತು ನನಗೆ ಸಹ ಎಂತ ಡೌಟ್ ಕೇಳಿಗೆ ಅಂತ ಹೆದರಬೇಕಂತಿಲ್ಲ, ಯಾಕಂದರೆ ಅವ್ರಿಬ್ಬರು ನಮ್ಮವರಿಗೆ ಫ್ರೆಂಡ್ಲಿ ಥರ ಇದ್ದಾರೆ. ಹಾಗಾಗಿ ನನಗೇನು ಹೆದರಿಕೆ ಆಗಿದೆ. ಇಲ್ಲಿ ಎನ್ವೈರ್ಮೆಂಟ್ ಯಾವ ಥರ ಇದೆ? ಇಲ್ಲಿ ಎನ್ವೈರ್ಮೆಂಟ್ ತುಂಬ ಒಳ್ಳೆಯದುಂಟು, ಯಾಕಂದರೆ ಇಲ್ಲಿ ಒಳ್ಳೆ AC ಉಂಟು, ಒಳ್ಳೆ ಫೆಸಿಲಿಟಿ ಉಂಟು, ಸೀಟಿಂಗ್ ಫೆಸಿಲಿಟಿ ಒಳ್ಳೆದುಂಟು. ಮತ್ತು PP ಕೇಳಿ ಕಳಿಸ್ತಾರೆ ನಮಗೆ. ಮತ್ತು ಇಲ್ಲಿ ಒಂದು ನಾನಂದರೆ ಮಾರ್ನಿಂಗ್ ಬ್ಯಾಚ್ ಇರ್ತದೆ. ಇಲ್ಲಿ ಮಾರ್ನಿಂಗ್ ಬರುವಾಗ ಒಂದು ಒಳ್ಳೆ ಅಂದರೆ ಬೆಳಗ್ಗೆ ನ್ಯೂ ಇದು ಫ್ರೆಶ್ ಏರ್ ಇರ್ತದೆ. ಹಾಗೆ ಒಂದು ಫ್ರೆಶ್ ಮೈಂಡಲ್ಲಿ ಒಳ್ಳೆ ಕಲಿಲಿಕ್ಕೆ ಆಗ್ತಿತ್ತು ಇಲ್ಲಿ ಬಂದ ಮೇಲೆ. ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಯಾಕೆ ಪ್ರೇರಣಕ್ಕೆ ಬರಬೇಕು? ಪ್ರೇರಣೆಗೆ ಬಂದರೆ ಒಳ್ಳೆ ಮಾರ್ಕ್ಸ್ ಕೂಡ ತೆಗಿಬೋದು, ಮತ್ತು ಇಲ್ಲಿ ಎನ್ವೈರ್ಮೆಂಟಿಗೆ ಒಳ್ಳೆ ಕಲಿಬೋದು. ಅಂದರೆ ಮಕ್ಕಳು ಎಲ್ಲರೂ ಸಹ ಯಾರು ಸಹ ಬಂದರೆ ಕೂಡ ಇಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಹೋಗ್ತಾರೆ, ಎಲ್ಲರೂ ಸಹ ಇಲ್ಲಿ ಮಾಡ್ತಾರೆ. ಓಕೆ, ಆಲ್ ದ ಬೆಸ್ಟ್.